ಪರೀಕ್ಷಿಸುವುದಕ್ಕಾಗಿ ಬಂದಿದ್ದೇವೆ. ಮೊದಲನ್ನು
ಓದಿ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಎನ್ನುವ ಹಾಗೆ ನಿಶ್ಚಯ ಮಾಡಿದವ ನಾನು. ಹಾಗಾಗಿ ಬಂದಂತಹ ದೊರಕವನ್ನು ಬಂಧಿಸಿದೆ, ಮಕ್ಕಳನ್ನು ಯುದ್ಧಕ್ಕೆ ಕಳುಹಿಸಿದೆ. ಅದರ ಪರಿಣಾಮವಾಗಿ ಆ ಪಾರ್ಥ ಸಹಿತ ಬಂದ ನನ್ನ ಮಕ್ಕಳು ಅವರ ಜೊತೆ ಹೋರಾಟವನ್ನು ಮಾಡಿ ಪ್ರಾಣ ಕಳೆದುಕೊಂಡರು. ಮಾಡುವುದಕ್ಕಿಂತ ಮೊದಲು ಸಂಬಂಧ ಎನ್ನುವುದನ್ನು ನೋಡಬೇಕಾಗ್ತದೆ. ಸಂಬಂಧವನ್ನು ಗಟ್ಟಿಯಾಗಿ ಉಳಿಸಿದ್ರೆ ಆ ಬಂಧ ಯಾವತ್ತೂ ಬೇರ್ಪಡುವುದಿಲ್ಲ. ಸರಿಯಾಗಿ ನೋಡಿದೆಯಾ? ಯುದ್ಧಕ್ಕೆ ಬಂದದ್ದು ಯಾರು? ನಾವು ಯುದ್ಧದಲ್ಲಿ ಸಂಬಂಧವನ್ನು ನೋಡಿದ್ರೆ ಸಂಬಂಧ ನೋಡಿದ್ರೆ ಮೊದಲೇ ಹಾಗಲ್ಲ. ಮತ್ತೆ ನಿನ್ನ ಅಣ್ಣ ಯಾರು? ಧರ್ಮರಾಯ. ಧರ್ಮರಾಯನ ಅಪ್ಪ ಯಾರು? ಧರ್ಮರಾಯನ ಅಪ್ಪ ಯಮಧರ್ಮ. ಆ ಯಮಧರ್ಮರಾಯನೇ ಆದ ಕಾರಣ ನಿನ್ನ ದೊಡ್ಡಪ್ಪ. ಹಾಗಾದರೆ ಯುದ್ಧ ಬೇಡ. ಯುದ್ಧ ಬೇಡ. ನಮಸ್ಕಾರ ಮಾಡು. ಏನು ನೀವು ಹೇಳಿದ ಮೇಲೆ ಏನು ಯುದ್ಧ ಇಲ್ಲ, ಏನು ಮಾಡುವುದು? ನೀನು ಹೀಗೆ ಇರುವುದಲ್ಲ, ಸಂಧಾನವನ್ನು ಮಾಡಿ ಆಯಿತು. ಹೌದು. ಹಾಗಾಗಿ ನೀನು ಸ್ವಲ್ಪ ವಿಶ್ರಾಂತಿ ನೀರು, ಇನ್ನೂ ನಿನ್ನ ಅವಶ್ಯಕತೆ ಇದೆ. ಜಯ 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 ಜಯ.
ಸ್ವಾಮಿ ಮಾಡ್ತಾ ಯುದ್ಧವನ್ನು ಮುಂದುವರಿಸ್ತಾ ಬಂದಂತಹ ಸಂದರ್ಭದಲ್ಲಿ ಪಕ್ವವಾಗುತ್ತಿಲ್ಲ. ಯುದ್ಧವನ್ನು ಮಾಡುವಂತ ಎಂದಾಗಿದ್ದರೆ ಮಾಡಬಹುದಿತ್ತು. ಆದರೆ ನೀವು ಎರಡನೇ ಬಾರಿ ತಡೆದಿದ್ದೀರಿ. ನೀವು ತಡೆದಂತಹ ಕಾರಣವೇನು ತಿಳಿದಿಲ್ಲ ಸ್ವಾಮಿ. ಅಳುತ್ತಾ ನಗುತ್ತಾ ನೀವು ಒಬ್ಬರನ್ನು ಕೊಲ್ಲುತ್ತೀರಿ, ಅಳುತ್ತಾ ಅಳುತ್ತಾ ನೀವು ಒಬ್ಬರನ್ನು ಬದುಕಿಸುತ್ತೀರಿ. ಇಂತಹ ಸಂದರ್ಭದಲ್ಲಿ ಈ ಪ್ರಸಂಗದಲ್ಲಿ ನಿಮ್ಮ ಮಹಿಮೆ ಏನು ಸ್ವಾಮಿ? ನಿನ್ನ ಪ್ರಶ್ನೆಗೆ ಯಾವುದಕ್ಕೂ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇನೆ. ಸ್ವಲ್ಪ ವಿಶ್ರಾಂತಿಯಲ್ಲಿ ಇರಲಿ. ಆಗಲಿ ಈ ರೀತಿಯಾಗಿ ಹೋರಾಡಿದರೆ ಕಷ್ಟವಾಗಿ ಜಯ ಎನ್ನುವುದು ಯಾರಿಗುವುದರ ಪೂಜೆಗೆ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ಆಲೋಚಿಸಬೇಕಾಗುತ್ತೆ. ಅದಕ್ಕಾಗಿ ನಮ್ಮವನೇ ಇದ್ದಾನಲ್ಲ ಆಂಜನೇಯ, ಈ ಕಡೆಗೆ
ಗತಿ ಎನ್ನುವುದು ಖಂಡಿತವಾಗಿ ದೊರಕಬೇಕು. ಹಾ. ದೊರಕಬೇಕು ಅಂತಾದ್ರೆ ಹಾ. ನೇರವಾಗಿ ವೀರವರ್ಮನೊಡನೆ ಹೋರಾಡಿ ಹಾ. ಜಯ ದೊರಕುವುದಕ್ಕೆ ಸಾಧ್ಯವಿಲ್ಲ. ಮತ್ತೇನು ಮಾಡ್ಬೇಕು ಸ್ವಾಮಿ? ಆದ ಕಾರಣ ಹಾ. ನಿನ್ನ ಒಂದು ಸಹಾಯ ಅಗತ್ಯ ಇದೆ. ಏನು ಸ್ವಾಮಿ ಸಹಾಯ? ನಡೆಯುತ್ತಿರುವಂತಹ ಯುದ್ಧದಲ್ಲಿ ಹಾ. ವೀರವರ್ಮ ಬಲಿಷ್ಠನಾಗಿ ಬೆಳೆಯುತ್ತಾ ಇದ್ದಾನೆ. ಸತ್ಯ ಆದ ಕಾರಣ ಹಾ. ಆತನಲ್ಲಿ ಇರುವಂತಹ ರಥ ಹಾ. ಹಾಗೂ ಆತನ ಜೊತೆಗಿದ್ದಂತಹ ಸೇನೆಯನ್ನು ಹಾ. ನೀನು ನೇರವಾಗಿ ಎತ್ತಿಕೊಂಡು ಹೋಗಿ ಹಾ. ಸಮುದ್ರದಲ್ಲಿ ಕಳಚಂಬು ಮಾಲಿ ರವಣನ ಕಳಚಂಬು ಮಾಲಿ ರವಣನ ತೋರುವ ಕಿಂಡೆ ತೋರುನು ಸುರುಳಲು Hey,
ಧರ್ಮದ ಸಹಾಯ ಬಿದು ನಿನಗೆ ಧರ್ಮದ ಸಹಾಯ ಬಿದು ಕೂಡ ಭಕ್ತರ ಆಧೀನದಲ್ಲಿ ಇರ್ತಾನೆ. ಸತ್ಯ. ಆದ ಕಾರಣದಿಂದಲೇ ಹಿಡಿದವರು ಹೇಳಿದ್ದು ಏನು ಸ್ವಾಮಿ? ಭಕ್ತಾಧೀನ ಭಗವಂತ. ಭಕ್ತನ ಅಂತರಂಗದಲ್ಲಿರುವುದು ಯಾವುದು ಎನ್ನುವುದು ತಿಳಿಯುವುದು ಭಗವಂತನಿಗೆ ಮಾತ್ರ. ನಾನು ಈಗ ಇಟ್ಟಂತಹ ಹೆಜ್ಜೆ ಯಾವ ಉದ್ದೇಶದಿಂದ ಯಾಕೆ ಎಂಬುದನ್ನು ಸರಿಯಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಆದರೂ ಈ ಹೊತ್ತಿನಲ್ಲಿ ಇಂತಹ ಅಧರ್ಮದ ಕಾರ್ಯದಲ್ಲಿ ಮುಂದುವರಿಯುತ್ತೇನೆ ಎನ್ನುವಂತಹ ಶಂಕೆ ನಿನಗೆ. ಹೌದು ಸ್ವಾಮಿ. ಅದರ ಬಗ್ಗೆ ಚಿಂತೆಯನ್ನು ಬಿಡು. ಮತ್ತೆ ನಾವು ಧರ್ಮ ಕಾರ್ಯಕ್ಕಾಗಿ ಕೆಲವೊಮ್ಮೆ ಅಧರ್ಮದ ಹಾದಿಯನ್ನಾದರೂ ಹಿಡಿಯಬೇಕಾಗ್ತದೆ. ಯಾಕೆ? ಧರ್ಮವನ್ನು ಉತ್ತರಿಸಬೇಕಾದದ್ದು ನಮ್ಮ ಕರ್ತವ್ಯ. ನಾವು ಹೊರಟಂತ ಉದ್ದೇಶ ಏನು? ಅಶ್ವಮೇಧವನ್ನು ಪೂರ್ತಿಗೊಳಿಸುವುದಕ್ಕಾಗಿ. ಆ ಅಶ್ವಮೇಧ ಅರ್ಧದಲ್ಲೇ ನಿಂತಿದ್ದಾದ್ರೆ ಅದಕ್ಕಿಂತ ಕೆಟ್ಟದ್ದು ಬೇರೆ ಆಗುವುದಕ್ಕೆ ಸಾಧ್ಯವಿದೆ? ಖಂಡಿತ ಇಲ್ಲ. ಆದ ಕಾರಣ ಅಶ್ವಮೇಧ ಪೂರ್ತಿಯಾಗಬೇಕಂತಾದ್ರೆ ಇಂತಹ ಕಾರ್ಯದಲ್ಲಿ ನೀವು ಮುನ್ನಡೆಯಬೇಕು. ಇದು ನನ್ನ ಆಜ್ಞೆ. ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ನಿನ್ನ ಆಜ್ಞೆ ಉಂಟು, ನಿನ್ನ ಆಶೀರ್ವಾದ ಉಂಟು ಅಂತಾದ್ರೆ ಈ ಕಾರ್ಯಕ್ಕೆ ನಾನು ಮುಂದಾಗುತ್ತೇನೆ. ಚಿಂತಿಸಬೇಕಾದ ಅಗತ್ಯವಿಲ್ಲ. ಅಪ್ಪಣೆಯನ್ನು ಕೊಡು. ಸರಿಯಾಗಿ ಬಾ. ಕಾರ್ಯ
ಯಾಕೆ ಬಿಸಾಡಿದೆ? ಯಾಕೆ ಎಂಬುದು ನಿನಗೆ ಗೊತ್ತಾಯ್ತಾ? ಯಾಕೆ ಗೊತ್ತಾಗ್ಲಿಲ್ಲ? ಯಾಕೆಂತ ಹೇಳು. ನಾನು ಹಿಂದಿಂದ ಕೈಗೆ ಹಾಕಿದ್ದು ನಿನಗೆ ಗೊತ್ತಾಗಿಲ್ಲ? ನಿನ್ನ ಬುದ್ಧಿ ಅದು. ಏಯ್! ನಿನ್ನ ಬುದ್ಧಿ. ಏಯ್! ನನ್ನ ಭಾರದಿಂದ ನನ್ನ ರಥವನ್ನು ಸುತ್ತಿ ಸಮುದ್ರಕ್ಕೆ ಎಳೆಯುವ ಬಿಸಾಡುವವನ ಯಾರು ತಡೆಯುವುದಕ್ಕೆ ಬಂದಿದ್ದಾರೆ? ರಣಕ್ಷೇತ್ರದ ಕ್ರಮ ಏನು ಗೊತ್ತಾ ನಿನಗೆ? ಏನು? ಯುದ್ಧರಂಗದಲ್ಲಿ ಹಿಂದಿನಿಂದ ರಥವನ್ನು ಬಿಸಾಡುವುದು ಸರಿಯಾದ ಕ್ರಮವೇ? ಇದು ಎಲ್ಲಿಂದ ಕಲಿತದ್ದು ನೀನು? ಎಲ್ಲಿಂದ ಕಲಿತದ್ದು ಅದು ಬೇಡ ನಿನಗೆ. ನಾನು ಕಲಿತದ್ದು ನನಗೆ ಸರಿ. ಮಾಡಿದ್ದು ಸರಿಯಾ ತಪ್ಪಾ ಅಂತ ನನ್ನ ಪ್ರಶ್ನೆ. ಸರಿಯಾಗ್ಲಿ ತಪ್ಪಾಗ್ಲಿ ಧರ್ಮಕ್ಕೆಗೋಸ್ಕರ ಏನು ಮಾಡುವುದು ಹನುಮ ಸಿದ್ಧ. ನೀವು ಮಾಡುವುದು ಧರ್ಮ ಆದ್ರೆ ನಾವು ಮಾಡುವುದು ಏನು? ನೀವು ಮಾಡುದು ಅಧರ್ಮ ಅಂತ ನಾನು ಇದು ಹೇಳ್ತೇನೆ. ಅಧರ್ಮವ? ಅಧರ್ಮವೇ? ಏ ವೀರವರ್ಮ, ಏನು? ಇನ್ನು ಹೆಚ್ಚು ಮಾತಿಗೆ ಅಂತ ಆದ್ರೆ ವಜ್ರ ಮುಷ್ಟಿ ಆಘಾತಕ್ಕೆ ಇಲ್ಲಿ ನೀರು ಕುದ್ದು ಎಲ್ಲ ಸಾಯ್ಬೇಕಲ್ಲ. ವಜ್ರಮೂರ್ತಿಯನ್ನು ಬಾಣ ಪ್ರಯೋಗ ಮಾಡು.
ಕಾಲಕ್ಕೆಲ್ಲ ನಿನಗೆ ಕೃಷ್ಣ ಪರಮಾತ್ಮ ಅನುಗ್ರಹವಿದ್ದವನಿದ್ದಾನೆ. ನಿನಗೆ ಜಯವನ್ನು ಸಂಪಾದಿಸಿಕೊಟ್ಟವನಿದ್ದಾನೆ. ಕೃಷ್ಣ ಪರಮಾತ್ಮನ ಅನುಗ್ರಹ ಮಾತ್ರದಿಂದಲೇ ಇನ್ನು ವೀರನೆನಿಸಿದವ. ಆದರೂ ಇಂದಿನ ಕಾಲಕ್ಕೆ ನಿನ್ನೊಳಗೆ ಹೋರಾಟವನ್ನು ಮಾಡುವಾಗ ದೇವರು ನನ್ನನ್ನು ಬಿಟ್ಟಿದ್ದಾನೆ. ಆ ಕಾರಣಕ್ಕಾಗಿ ನಿದ್ದೆ ಹೊರತು ನಿನ್ನ ಬೆಳೆಯಲು. ಹಾಗಾಗಿ ಸೋಲೆಂಬುದು ನನಗೆ ಪ್ರಾಪ್ತ ಅಲ್ಲ. ಇದರಲ್ಲಿ ನನಗೆ ಮಾತಾಡಬೇಕಂದ್ರೆ ನಿನ್ನಲ್ಲೂ भागी पाटवा पाला गोपागला सुशीला मोहिनी जगत सुशीला मोहिनी सब जगत सुशीला तेरे नादिरो सनदो ವಿಜೃಂಭಣೆಯಿಂದ ಆಗಿದೆ. ಇಲ್ಲಿಂದಲೇ ಪ್ರಾರಂಭ ಇನ್ನೊಂದು ಹೊಸ ದಿಬ್ಬಾಟ ಆಗಿದೆ. ಆಗತ್ತೆ ನಿನ್ನ ಮನವಾಸಿ. ನಾವು ಎರಡು ಮಾತು ಹಾಗೆ ಸಂತೋಷವಾಯಿತು. ಇನ್ನು ಯಾರಲ್ಲಿಯೂ ಕೂಡ ವೈಮನಸ್ಸು ಎನ್ನುವುದಿಲ್ಲ. ಒಂದೇ ಮನಸ್ಸಿನಿಂದ ಒಂದೇ ಹೆಜ್ಜೆಯಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಏನು ಹೇಗೂ ಬಂದಿತ್ತು. ಸ್ವಲ್ಪ ದಿನ ಈ ಸಾರಸ್ವತಪುರದ ನಮ್ಮ ಸೇವೆಯನ್ನು ಸ್ವಲ್ಪ ದಿನ ಆಗಲಿ. ನಿನ್ನ ಮನದ ಆಸೆ ಏನಿದೆಯೋ ಅದೆಲ್ಲವನ್ನು ಈಡೇರಿಸಿ ಮುಂದುವರಿಯುತ್ತೇವೆ. ಇಲ್ಲಿಗೆ ಬಬ್ರುವಾಹನ ಕಾಳಗ, ವೀರವರ್ಮ ಕಾಳಗ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಯಾರು ನೋಡುತ್ತಾರೋ, ನೋಡುವುದಕ್ಕೆ ಅನುವು ಮಾಡಿಕೊಡ್ತಾರೋ ಅವರಿಗೆಲ್ಲ
ಎಲ್ಲರಿಗೂ ನಾವು ನಂಬಿಕೊಂಡು ಬಂದಂತ ಮುತ್ಯಾಲ ಗೋಪಾಲಕೃಷ್ಣ ದೇವರು ಸಕಲ ಐಶ್ವರ್ಯವನ್ನು ಈಡೇರಿಸಿ ಉನ್ನತವಾದಂತಹ ಕಥೆಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಾಂಬಿಕೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಮಂಗಲಂ ಕರೆಯೊಳು ಪದರಾಂತ ಕುಂಜಾಲಪುರದೋಳು ಕರೆಯೊಳು ಪದರಾಂತ ಕುಂಜಾಲಪುರದೋಳು ಸ್ಥಿರವಾಗಿ ಗಗನಿದ ಗೋಪಾಲ ಕೃಷ್ಣಗೆ